ಬಜಪೆಯ ಮಳಲಿ ದರ್ಗಾ ವಿವಾದಕ್ಕೆ ಸಂಬಂಧಪಟ್ಟಂತೆ ನಡೆದ ತಾಂಬೂಲ ಪ್ರಶ್ನೆಯ ಬಳಿಕ ಅಖಿಲ ಭಾರತ ವಿಚಾರವಾದಿ ಸಂಘದ ಅಧ್ಯಕ್ಷ ನರೇಂದ್ರ ನಾಯಕ್ ಅವರು ಜ್ಯೋತಿಷಿಗಳಿಗೆ ಸವಾಲು ಹಾಕಿದ್ದು, ತಾನು ಸೀಲ್ ಮಾಡಿದ್ದ ಲಕೋಟೆಯಲ್ಲಿರುವಂತಹ ವಿಚಾರ ಏನೆಂದು ನಿಖರವಾಗಿ ಹೇಳಿದರೆ 1 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಹೇಳಿದರು. ಅದರಂತೆ ಈ ಸವಾಲನ್ನು 4 ಜ್ಯೋತಿಷಿಗಳು ಸ್ವೀಕರಿಸಿದ್ದು, ಎಲ್ಲರೂ ವಿಫಲರಾಗಿದ್ದಾರೆ ಎಂದು ನಾಯಕ್ ಹೇಳಿದ್ದಾರೆ. ಈ ಬಗ್ಗೆ ಮಂಗಳೂರು ಪ್ರೆಸ್ ಕ್ಲಬ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಸವಾಲನ್ನು ಸ್ವೀಕರಿಸುವವರು ವಿಫಲರಾಗಿದ್ದಾರೆ ಎಂದು ನುಡಿದರು. ಮೇ 20ರ ಬೆಳಿಗ್ಗೆ 11:33ಕ್ಕೆ ನರೇಂದ್ರ ನಾಯಕ್ ಅವರು 7 ಲಕೋಟೆಗಳನ್ನು ಸೀಲ್ ಮಾಡಿದ್ರು. ಮೊದಲ ಲಕೋಟೆಯಲ್ಲಿ ಏನನ್ನೂ ಹಾಕಿರಲಿಲ್ಲ. 2ನೇ ಲಕೋಟೆಯಲ್ಲಿ ಪೇಪರ್ನ ಒಳಗೆ $1 ಇರಿಸಲಾಗಿತ್ತು. 3ನೇ ಲಕೋಟೆಯಲ್ಲಿ ಅರಬ್ ದೇಶದ 10 ದಿರಾಮ್, 4ನೇ ಲಕೋಟೆಯಲ್ಲಿ ನೇಪಾಳದ 20 ರೂಪಾಯಿ, 5ನೇ ಲಕೋಟೆಯಲ್ಲಿ ಸಿಂಗಾಪುರದ $10 ಬಿಲ್, 6ನೇ ಕವರ್ನಲ್ಲಿ ಆಸ್ಟ್ರಾಲಜಿ ಹ್ಯಾಸ್ ಪ್ಲಾಪ್ಡ್ ಮಿಸರೇಬಲ್ ಒನ್ಸ್ ಅಗೇನ್ ಎಂದು ಬರೆದ ಪತ್ರ, 7ನೇ ಲಕೋಟೆಯಲ್ಲಿ ಭಾರತದ 10 ರೂಪಾಯಿ ಕರೆನ್ಸಿ ಇರಿಸಲಾಗಿತ್ತು. 7 ಲಕೋಟೆಗಳಲ್ಲಿ 6 ಉತ್ತರಿಸಿ ಅದರಲ್ಲಿ 5 ಸರಿ ಉತ್ತರ ನೀಡುವ 50 ಮಂದಿಗೆ ಒಟ್ಟು 1 ಲಕ್ಷ ರೂಪಾಯಿ ಬಹುಮಾನವನ್ನು ನೀಡುವುದಾಗಿ ಸವಾಲು ಒಡ್ಡಿದ್ರು. ಇದಕ್ಕೆ ಸರಿ ಉತ್ತರವನ್ನು ಮೇ 31ರ ರಾತ್ರಿ 12 ಗಂಟೆಯವರೆಗೆ ಕಳುಹಿಸಲು ಅವಕಾಶವಿತ್ತು. ಸವಾಲಿಗೆ 4 ಮಂದಿ ಜ್ಯೋತಿಷಿಗಳು ಉತ್ತರಿಸಿದ್ದಾರೆ. ಒಬ್ಬರು 1 ಲಕೋಟೆ ಖಾಲಿ, ಮತ್ತೊಬ್ಬರು 6 ಲಕೋಟೆ ಖಾಲಿ, ಮತ್ತೊಂದರಲ್ಲಿ ಕರೆನ್ಸಿ, ಭಸ್ಮ, ಹೂವು, ದೈವ ದೇವರ ಫೋಟೋ ಇದೆ ಎಂದು ಉತ್ತರಿಸಿದರು. ಇನ್ನೊಂದು ಉತ್ತರದಲ್ಲಿ ಮಳಲಿ ಮಸೀದಿಯ ಅಡಿ ದೇವಸ್ಥಾನ ಇದೆ ಎಂದು ಬರೆಯಲಾಗಿದ್ದು, ಇದು ಸವಾಲಿನ ಪ್ರಶ್ನೆಯಾಗಿದ್ದರಿಂದ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿಲ್ಲ ಎಂದು ವಿಚಾರವಾದಿ ನರೇಂದ್ರ ನಾಯಕ್ ತಿಳಿಸಿದ್ದಾರೆ. ಜ್ಯೋತಿಷ್ಯ ಹೇಳೋರಿಗೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಗಡಿ. ಸೊ ಇದನ್ನು ಮೇ 26ರಂದು 11:33ಕ್ಕೆ ಸೀಲ್ ಮಾಡಿದ್ದೇವೆ. ಇವತ್ತು 10:30ಕ್ಕೆ ಓಪನ್ ಮಾಡ್ತೀವಿ ಅಂತ ಇದನ್ನು ಅನೌನ್ಸ್ ಮಾಡಿದ್ದೇವೆ. ಆಮೇಲೆ ಈಗಿನ ಕಾಲ ರ್ಯಾಪಿಡ್ ಕಮ್ಯುನಿಕೇಷನ್ ಈಗ ತತ್ಕಾರಣ ಮೇಲ್ ಬೇಡ, ವಾಟ್ಸ್ಯಾಪ್ ಮಾಡಿ, ಇಲ್ಲೇ ಹೋದರೆ ಇಮೇಲ್ ಮಾಡಿ ಕಂಡೀಷನ್ಸ್ ಆಗಿದೆ. ಆದರೆ ಇಷ್ಟವರೆಗೆ ಬಂದಿರೋದು 4 ಕೇಸ್, ಓನ್ಲಿ 4. ಆಮೇಲೆ ಇದರ ಕಂಟೆಂಟ್ಸ್ ನಮ್ಗೆ ಗೊತ್ತಿಲ್ಲ. ಇದನ್ನು ಸೀಲ್ ಮಾಡಿದೆ, ಸಿಗ್ನೇಚರ್ ಇದೆ. ಕೆಲವು ಮೀಡಿಯಾದವರು ಇದನ್ನು ತೆಗೆಯಲಿಕ್ಕೆ ಬಂದವರು, ಟಿವಿಯವರು, ಅವರು ಇದರ ಮೇಲೆ ಸೈನ್ ಮಾಡಿದ್ದಾರೆ. ಇದನ್ನು ನಾವು ಈಗ ಪ್ರೆಸ್ನವರ ಸಮ್ಮುಖದಲ್ಲಿ ಓಪನ್ ಮಾಡಿ ಖಾಲಿ. ಪ್ಲೀಸ್ ನೋಟ್ ಎನ್ವಲಪ್ ನಂಬರ್ 1 empty. ಒಂದು ಪೇಪರ್ನ ಒಳಗೆ $1 ಬಿಲ್, $10 dirhams, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೆಂಟ್ರಲ್ ಬ್ಯಾಂಕ್. ಒಬ್ಬರು ಶೈಲಾ ಅಂತೇಳಿ ಆ ಸ್ಕ್ರೀನ್ಶಾಟ್ ಇದೆ ಅಂತ, ಇನ್ನೊಬ್ಬರು ಶೆಣೈ ಅಂತೇಳಿ, ಇನ್ನೊಬ್ಬರು ಅಶೋಕ್ ಇಳಂತಿಲ್ಲ ಅಂತ, ಇನ್ನೊಬ್ಬರು ನನಗೆ ಗೊತ್ತಿಲ್ಲ. ಅದು ನಾನು ಪ್ರಿಡಿಕ್ಷನ್ ಆಗಿ ತಗೊಳ್ಳಿಲ್ಲ, ಯಾಕೆಂದರೆ ಅದು ಇದಕ್ಕೆ ಸಂಬಂಧಪಡ್ತಿಲ್ಲ. ಯಾವ ಖ್ಯಾತ ಜ್ಯೋತಿಷಿಗಳು ನಮ್ಮ ಪ್ರಿಡಿಕ್ಷನ್ ಅನ್ನು